ನನ್ನದು ಫಸ್ಟ್ ಇದು ಡೀಲ್ ಅದು ಭಾರಿ ಖುಷಿ ಆಗ್ತದೆ ನನಗೆ. ಯಾಕಂದರೆ ಅಜ್ಜನ ಸ್ಥಳದಲ್ಲಿ ಒಂದು ಸ್ಟಾರ್ಟಿಂಗ್ ಡೀಲ್ ಬರೋದು, ನಮ್ಮ ಆರಾಧ್ಯ ದೈವ ಕುತ್ತರಿದ ಅಜ್ಜ ಆ ಜಾಗದಲ್ಲಿ ಈ ರೀತಿ ಮಾಡಲಿಕ್ಕೆ ಹೋದರೆ ಯಾರಿಗೆ ಸಹ ಒಳ್ಳೆಯದಾಗೋದಿಲ್ಲ. ಯಾಕಂದರೆ ನೋಡಿ, ನಮಗೆ ಅಜ್ಜ ಹೀಗೆ ಮಾಡ್ತಾರೆ ಆಗ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ, ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ, ಡೀಲ್ ಪಾಸ್ ಆಗುವಾಗೆ ಮಾಡಪ್ಪ ಅಂತ ಹೇಳಿ ನಾನು ರಿಟರ್ನ್ ಕಸ್ಟಮರಿಗೆ ಕಾಲ್ ಮಾಡ್ತೇನೆ. ಏನು ನಿಮ್ಮದು ಕಾಲ್ ಇತ್ತು ಬೆಳಿಗ್ಗೆ ಅಂತ ಹೇಳಿ, ದೀಪ ಸಾರಿ ನಮ್ಮದು ಡ್ರಾಪ್ ಮಾಡೋದಂತ ಹೇಳಿದ್ದೆಲ್ಲ, ಸರಿ ಆಯ್ತದು, ಆಯಿತು ಅದು ಡೀಲ್ ಪಾಸ್ ಮಾಡು ಅಂತ ಹೇಳ್ತಾರೆ. ನನಗೆ ಒಂದು ಅವಾಗ ಆಗ್ತದೆ. ನಾನು ಮುಂಚಿನ ದಿವಸ ಹೇಳಿದ್ದೆ, ಅಜ್ಜ ನೀವೊಂದು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೇನೆ. ಯಾಕಂದರೆ ರೀಸನ್ ಇಷ್ಟೇ, ನಾನು ತುಳುವಲ್ಲಿ ಮಾತನಾಡಿದರೆ ಕನ್ನಡಿಗರಿಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾತನಾಡಿದರೆ ನಮ್ಮ ತುಳುವರಿಗೂ ಅರ್ಥ ಆಗ್ತದೆ, ಹಾಗೆಯೇ ಕನ್ನಡಿಗರಿಗೂ ಅರ್ಥ ಆಗ್ತದೆ ಎಂಬ ಒಂದೇ ಉದ್ದೇಶದಿಂದ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಯಾಕಂದರೆ ಇವತ್ತಿನ ಟಾಪಿಕ್ ನಮ್ಮ ಆರಾಧ್ಯ ದೈವವಾದಂಥ ಒಂದು ಕೊರಗಜ್ಜನ ಬಗ್ಗೆ. ನನ್ನ ಜೀವನದಲ್ಲಿ ಮತ್ತೆ ಪವಾಡ ಆಗಿದೆ. ಕೊರಗಜ್ಜನ ಪವಾಡ ಆಗೋದಂದರೆ ಅದೊಂದು ವಿಶೇಷನೇ ಸರಿ. ಯಾಕಂದರೆ ಅವರ ಪವಾಡ ನಮಗೆ ಆದರೆ ನಾನು ಖಂಡಿತವಾಗಲೂ ನಿಮ್ಮ ಎಲ್ಲರಿಗೂ ನಾನು ಶೇರ್ ಮಾಡ್ತೀನಿ. ಅದೊಂದು ಖುಷಿಯ ವಿಷಯ. ಯಾಕಂದರೆ ನನ್ನ ಕೊರಗಜ್ಜನ ಪವಾಡದಲ್ಲಿ ನನಗೆ ಯಾರೆಲ್ಲ ಏನೆಲ್ಲ ಮಾಡಿದರು, ಅದರ ನಂತರ ನಾನು ಅಲ್ಲಿಗೆ ಕೊಂಡೋಗಿ ಇಟ್ಟ ನಂತರ ಏನೆಲ್ಲ ಆಯಿತು ಅಂತ ಹೇಳಿ ನನ್ನ ಕೊರಗಜ್ಜನ ಪವಾಡ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಮತ್ತು ಈ ಒಂದು ವಿಡಿಯೋ ಕೊರಗಜ್ಜನ ಬಗ್ಗೆ ಪ್ರಮೋಷನ್ ಅಲ್ಲ, ಯಾಕಂದರೆ ಆ ದೈವ ಅವರಿಗೆ ಪ್ರಮೋಷನ್ ಏನು ಅಗತ್ಯ ಇಲ್ಲ. ಬಟ್ ನಮ್ಮ ಜೀವನದಲ್ಲಿ ಆದಂಥ ಪವಾಡವನ್ನು ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಯಾಕಂದರೆ ನಮ್ಮ ತುಳುನಾಡಿನ ದೈವ ಅವರು. ನಮ್ಮ ತುಳುನಾಡಿನಲ್ಲಿ ಹುಟ್ಟಿದ ನಂತರ ನಮ್ಮದೇ ಜಾಗದಲ್ಲಿ ಇರುವ ಆ ಒಂದು ಆರಾಧ್ಯ ದೈವನೇ ಆ ಸ್ವಾಮಿ ಕೊರಗಜ್ಜ. ಅವರ ಮೂಲ ಸ್ಥಾನ ಇರೋದು ಕುತ್ತರಲ್ಲಿ, ನಮ್ಮ ಮಂಗಳೂರಲ್ಲಿ. ಹಾಗೆ ಬಹಳ ಹೆಮ್ಮೆ ಪಡ್ತೇನೆ. ಯಾಕಂದರೆ ಅಂಥ ಒಂದು ಕಾರ್ಣಿಕದ ದೈವ, ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಅವರನ್ನು ಎಲ್ಲ ಜಾತಿಯವರು ಪೂಜಿಸ್ತಾರೆ, ಹಾಗೆಯೇ ಬಹಳಷ್ಟು ನಂಬ್ತಾರೆ ಕೂಡ. ಯಾಕಂದರೆ ಅವರದ್ದು ಕಾರಣಿಕ ಅಷ್ಟಿದೆ. ಅವರ ಕಾರಣಿಕದ ಬಗ್ಗೆ ಎಷ್ಟೇ ಕೊಂಡಾಡಿದರೂ ಸಾಲದು, ಅಷ್ಟು ಇದೆ. ಎಲ್ಲರ ಲೈಫಲ್ಲಿ ಪವಾಡ ಆಗಿಯೇ ಇರ್ತದೆ. ಯಾಕಂದರೆ ಎಲ್ರಿಗೂ ಗೊತ್ತು, ಒಂದು ಸಣ್ಣ ವಸ್ತು ಕೂಡ ಕಳೆದು ಹೋದರೂ ಕೂಡ ಒಂದು ಅಜ್ಜ ನಾನು ನಿಮಗೆ ಒಂದು ಬೇಡ ಚಪ್ಪಲಿ ಇಡ್ತೀನಿ ಅಂತ ಹೇಳಿದ ಕೂಡಲೇ ಖಂಡಿತವಾಗ್ಲೂ ಅವರಿಗೆ ಸಿಗ್ತದೆ ಕೂಡ. ಹಾಗೇನೇ ಆಗಿದೆ. ಒಂದು ಕರೆಮಣಿದ ಇನ್ಸಿಡೆಂಟ್ ಹೇಳಿದೆ ನಾನು ಕೊರಗಜ್ಜನ ಪವಾಡದಲ್ಲಿ. ಅದು ಬಾತ್ರೂಮಲ್ಲಿ ಸಿಕ್ಕಿತ್ತು ಅಂತ ಹೇಳಿ. ಮೊನ್ನೆ ಕೂಡ ಹಾಗೆಯೇ ರೀಲ್ಸ್ ಮಾಡ್ತಿರುವಾಗ ನನ್ನದು ಮೂಗಿನ ಬೊಟ್ಟು, ನಾನು ಒಂದೊಂದು ಸಲ ಮೂಗಿನ ಬೊಟ್ಟು ತೆಗೆದು ಆರ್ಟಿಫಿಷಿಯಲ್ ಇಡ್ತೇನೆ. ಆಗ ಮನೆ ಒಳಗಡೆ ಬಿದ್ದಿತ್ತು, ಸಿಗಲಿಲ್ಲ. ಅದರ ನಂತರ ಅಜ್ಜ ನನಗೆ ಮೂಗಿನ ಬೊಟ್ಟೊಂದು ಸಿಗುವಾಗೆ ಮಾಡಪ್ಪ ಅಂತ ಹೇಳಿದ ಕೂಡಲೇ ನನಗೆ ಒಂದು ವಿದಿನ್ 5 ಮಿನಿಟ್ಸಲ್ಲಿ ಸಿಕ್ಕಿದೆ. ಅಂಥ ಕಾರ್ಣಿಕದ ದೈವ ಇದು. ಇವತ್ತಿನ ಟಾಪಿಕ್ ಏನಂದರೆ, ಬಹಳ ದೊಡ್ಡ ಪವಾಡನೆ ಮಾಡಿದ್ದಾರೆ ಅವರು, ಸಣ್ಣದೇನಲ್ಲ. ಆ ಒಂದು ಪವಾಡವನ್ನು ಹೇಳಲಿಕ್ಕೆ ನನಗೇನೆ ತುಂಬ ಖುಷಿ ಆಗ್ತದೆ. ಹಾಗೆ ನಾನು ಅದು ಹೇಳ್ತಾ ಹೋಗ್ತೇನೆ. ಫಸ್ಟಿಗೆ ಯಾರೆಲ್ಲ ನನ್ನ ಕೊರಗಜ್ಜನ ಪವಾಡ ವಿಡಿಯೋ ನೋಡಲಿಲ್ಲ ಅವರು ಒಂದು ಸಲ ನೋಡಿ, ನಾನು ಅದರಲ್ಲಿ ಕಂಪ್ಲೀಟಾಗಿ ಸ್ಟೋರಿ ಹೇಳಿದ್ದೇನೆ. ಇದು ಮತ್ತೊಂದು ಸಲ ನಾನು ಕೊರಗಜ್ಜನ ಪವಾಡದು ಮಾಡ್ತಾಯಿದ್ದೇನೆ. ಯಾಕಂದರೆ ನನಗೆ ನನ್ನ ಜೀವನದಲ್ಲಿ ಮತ್ತೆ ಆಯಿತು ಪವಾಡ, ಹಾಗಾಗಿ ನಾನು ಮತ್ತೆ ಮಾಡ್ತಾಯಿದ್ದೇನೆ. ಹೆಚ್ಚಿನವರಿಗೆ ಗೊತ್ತು ನನ್ನದು ಏನು ಪ್ರೊಫೆಷನ್, ನಾನು ಏನು ವರ್ಕ್ ಮಾಡ್ತಾಯಿದ್ದೇನೆ ಅಂತ ಹೇಳಿ. ಇನ್ನೊಂದು ಸಲ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು LIC ಏಜೆಂಟ್, ಹಾಗೆಯೇ ಹೊಸದಾಗಿ ನಾನು ರಿಯಲ್ ಎಸ್ಟೇಟ್ ಆಗಿ ನನ್ನದೇ ಒಂದು ಸ್ವಂತ ಮಾಡಿದ್ದೇನೆ. ಅದು ಮಾಡಿ ಒಂದು 5 ಮಂತ್ಸ್ ಆಯಿತು. ಅದರ ನಂತರ ನಾನು ಯಾರೆಲ್ಲ ಮನೆ ಪರ್ಚೇಸ್ ಮಾಡ್ತಾರೆ ಅವರಿಗೆ ನಾನು ಹೌಸಿಂಗ್ ಲೋನ್ ಕೂಡ ಮಾಡಿಕೊಡ್ತೇನೆ. ಹಾಗಾಗಿ ನಾನು ಲೋನ್ ಕನ್ಸಲ್ಟೆಂಟಾಗಿ ಕೂಡ ವರ್ಕ್ ಮಾಡ್ತಿದ್ದೇನೆ. ಸೊ ನಾನು ಈ 3ರಲ್ಲಿ ವರ್ಕ್ ಮಾಡ್ತಿದ್ದೇನೆ. ಹಾಗಾಗಿ ಯಾಕಂದರೆ ಕಷ್ಟಪಡಬೇಕಾಗ್ತದೆ, ಕಷ್ಟಪಟ್ಟರೆ ಏನಾದರೂ ಒಂದು ಸಾಧಿಸಲಿಕ್ಕೆ ಆಗೋದು. ಯಾಕಂದರೆ ನಾನು ದುಡ್ಡಿನ ಹುಚ್ಚಿ ಅಲ್ಲ. ಯಾಕಂದರೆ ನಾವು ಮಾಡಿದ ಕಮಿಟ್ಮೆಂಟ್ ಅಷ್ಟುಂಟು. ಯಾಕಂದರೆ ನಾನು ಯಾರದೋ ಒಂದು ಪಿತ್ರಾರ್ಜಿತ ಆಸ್ತಿ ನನಗೆ ಬರಲಿಲ್ಲ. ನಾವೇ ಒಂದು ಕಷ್ಟಪಟ್ಟು ಒಂದು ಮಾಡಿದಂಥ ಇದೊಂದು ಮನೆ. ಯಾಕಂದರೆ ನಮಗೇನು ಅವರದ್ದು ಪಾಲು ಇವರದ್ದು ಪಾಲು ಏನು ಬರಲಿ, ಮಣ್ಣು ಸಹ ಬರಲಿಲ್ಲ ನಮಗೆ. ನಾನೇ ಒಂದು ಇಟ್ಟ ಸೇವಿಂಗ್ಸಲ್ಲಿ, ಮತ್ತು ನನ್ನ ಹಸ್ಬೆಂಡ್ ತಂಗಿ ಸ್ವಲ್ಪ ಕೊಟ್ಟಿದ್ಲು ಹಣ. ಇದು ಅಲ್ಲದೆ ಬೇರೆ ಯಾರ್ದು 5 ಪೈಸೆ ನಯ ಪೈಸೆ ಈ ಮನೆಗೆ ಬೀಳಿಲ್ಲ. ಬಹಳ ಹೆಮ್ಮೆ ಪಡ್ತೇನೆ ನಮ್ಮ ಸೇವಿಂಗ್ಸಲ್ಲಿ ತೆಗೆದ ಮನೆ ಅಂತ ಹೇಳಿ. ಹಾಗಾಗಿ ಆ ಮನೆ ತೆಗೆದ ನಂತರ ನಮಗೆ ಫುಲ್ಲು ಹೌಸಿಂಗ್ ಲೋನ್ ಕೂಡ ಸಿಗಲಿಲ್ಲ, ಸ್ವಲ್ಪ ಸಿಕ್ಕಿದ್ದು. ಅದರ ನಂತರ ನಾನು ಪರ್ಸನಲ್ ಲೋನ್ ತೆಗೆದಿದ್ದೆ. ದೇವರೇ, ಪ್ರೈವೇಟ್ ಫೈನಾನ್ಸಲ್ಲಿ ಪರ್ಸನಲ್ ಲೋನ್ ತೆಗೆದಿದ್ದೆ. ಆ ಪರ್ಸನಲ್ ಲೋನ್ ತೆಗೆದ ನಂತರ ನನ್ನ ಇಲ್ಲಿಯ ತನಕ ಬಂದಿದೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಇದರಲ್ಲಿ ನಾನು ಜೀವ ಬಿಟ್ಟು ವರ್ಕ್ ಮಾಡ್ತಿದ್ದೇನೆ. ಯಾಕಂದರೆ
ನಿಮಗೆ ಗೊತ್ತೇ ಇದೆ ಆ ರಿಕವರಿ ಏಜೆಂಟ್ನವರು ಒಂದು ಚೆಕ್ ಬೌನ್ಸ್ ಆದರೆ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂತ ಹೆಚ್ಚಿನವರಿಗೆ ಪರ್ಸನಲ್ ಲೋನ್ ತೆಗೆದವರಿಗೂ ಗೊತ್ತಿರಬಹುದು. ಅದಕ್ಕೋಸ್ಕರ ನಾನು ಎಲ್ಲದರಲ್ಲಿ ಸಹ ವರ್ಕ್ ಮಾಡ್ತಾ ಇದ್ದೇನೆ. ಯಾಕಂದರೆ ನಾವು ದುಡ್ದದ್ದು ನಮಗೆ ಮನೆಯಲ್ಲಿ ತಿನ್ನಲಿಕ್ಕೆ ಅಲ್ಲದೆ ನಮಗೆ ಸೇವಿಂಗ್ಸ್ 5 ಪೈಸೆ ಕೂಡ ಬರೋದಿಲ್ಲ ನಮಗೀಗ, ಅಂದರೆ ಕಟ್ಟಲಿಕ್ಕೆ ಅಷ್ಟುಂಟು ಕಮಿಟ್ಮೆಂಟ್. ಸೊ ಹಾಗಾಗಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೇನೆ. ನೋಡುವವರಿಗೆ ಇವಳು ವೀಡಿಯೋ ಮಾಡ್ತಾನೆ ಇರ್ತಾಳೆ ಅಂತ, ಅದು ನನ್ನದು ಒಂದು ಸ್ವಲ್ಪ ಫ್ರೀ ಟೈಮಲ್ಲಿ ನಾನು ಮಾಡುವಂಥ ವೀಡಿಯೋ ಅದು. ಬಾಕಿದ ಟೈಮ್ ನಾನು ಫುಲ್ ಟೈಮ್ ಇದರಲ್ಲಿ ವರ್ಕೇ ಮಾಡಿರ್ತೀನಿ. ಹಾಗಾಗಿ ಇವತ್ತಿನ ಇದು ಕೊರಗ ಜನಪವಾಡದ ಬಗ್ಗೆ ಹೇಳ್ತಾ ಹೋಗ್ತೇನೆ. ಸೊ ನಾನು ಒಂದು ರಿಯಲ್ ಎಸ್ಟೇಟ್ ಇದು ಮಾಡಿದ ನಂತರ ಸ್ಟಾರ್ಟ್ ಮಾಡಿದ ನಂತರ ಫಸ್ಟಿದೊಂದು ಆಫರ್ ಬರ್ತದೆ ನನಗೆ ಡೀಲ್. ಅದು ಏನಂದರೆ ನನ್ನದೊಂದು ಕಸ್ಟಮರ್ ಕುತ್ತರಿದೊಂದು ಮನೆ ಇರ್ತದೆ ಸೇಲಿಗೆ. ಆ ಮನೆಯನ್ನು ಕುತ್ತರಿದ ಮನೆಯನ್ನು ಒಬ್ಬ ಕಸ್ಟಮರ್ ಪರ್ಚೇಸ್ ಮಾಡಲಿಕ್ಕೆ ಬರ್ತಾನೆ. ಸೊ ನನ್ನದು ಫಸ್ಟಿದು ಡೀಲ್ ಅದು ಭಾರಿ ಖುಷಿ ಆಗ್ತದೆ ನನಗೆ. ಯಾಕಂದರೆ ಅಜ್ಜನ ಸ್ಥಳದಲ್ಲಿ ಒಂದು ಸ್ಟಾರ್ಟಿಂಗ್ ಡೀಲ್ ಬರೋದು. ಅದರ ನಂತರ ಎಲ್ಲ ಆಯಿತು, ಎಗ್ರಿಮೆಂಟೆಲ್ಲ ಆಯಿತು ಅವರದ್ದು. ಆ ಹುಡುಗ ಏನು ಮಾಡಿದ್ದಾನೆಂದರೆ ಆ ಮನೆ 30 ಲ್ಯಾಕ್ ವ್ಯಾಲ್ಯೂಯೇಷನ್ ಮನೆ, ಅವರಿಗೆ ಒಂದು ಬೇರೆ ಏನೋ ಒಂದು ಕಮಿಟ್ಮೆಂಟ್ ಇರ್ತದಂತೆ. ಹಾಗಾಗಿ ಅವರು 30 ಲ್ಯಾಕ್ ವ್ಯಾಲ್ಯೂಯೇಷನ್ ಮನೆಯನ್ನು ಅವರು 50 ಲ್ಯಾಕ್ದಕ್ಕೆ ಅಪ್ಲೈ ಮಾಡ್ತಾರೆ ಲೋನಿಗೆ. ಈಗ ಎಲ್ಲಿ ಸಹ ಯಾವ ಬ್ಯಾಂಕಲ್ಲಿ ಸಹ ಒಂದು 30 ಲ್ಯಾಕ್ ವ್ಯಾಲ್ಯೂಯೇಷನ್ ಮನೆಯನ್ನು 50 ಲ್ಯಾಕ್ ಯಾವ ಬ್ಯಾಂಕ್ನವ್ರು ಕೊಡ್ತಾರಾ? ಇಲ್ಲಲ್ಲ. ಸೊ ಹಾಗಾಗಿ ಅವರ ಎಗ್ರಿಮೆಂಟೆಲ್ಲ ಆಗಿರ್ತದೆ. ಅದರ ನಂತರ ಅವರಿಗೆ ಸಿಗಲ್ಲ, ಅಷ್ಟು 50 ಲ್ಯಾಕ್ ಸಿಗಲ್ಲ. ಸೊ ಆ ಹುಡುಗ ತೆಗೆದಂಥ ಮನೆ ಫಸ್ಟೇ ಬುಕ್ಕಿಂಗ್ ಮಾಡಿ ಇಟ್ಟಿರ್ತಾರೆ. ಆ ಮನೆಯನ್ನು ಬುಕ್ಕಿಂಗ್ ಮಾಡಿದಂಥ ನನ್ನ ಒಂದು ಕಸ್ಟಮರ್ ಡಿಪ್ರೆಷನ್ಗೆ ಒಳಗಾಗಿ ಅವನು ಏನೋ ಒಂದು ಮಾಡಲಿಕ್ಕೆ ಹೋಗ್ತಾನೆ, ಸುಸೈಡ್ ಅಟೆಂಪ್ಟ್ ಮಾಡಲಿಕ್ಕೆ ಹೋಗ್ತಾನೆ. ಮತ್ತು ಏನಾಗಲಿಲ್ಲ, ಜೀವಕ್ಕೇನು ತೊಂದರೆ ಆಗಲಿಲ್ಲ. ನಾನು ಒಂದು ಹೇಳೋದು, ಆ ಒಂದು ನಮ್ಮ ಆರಾಧ್ಯ ದೈವ ಕುತ್ತರಿದಜ್ಜ ಆ ಜಾಗದಲ್ಲಿ ಈ ರೀತಿ ಮಾಡಲಿಕ್ಕೆ ಹೋದರೆ ಯಾರಿಗೆ ಸಹ ಒಳ್ಳೆಯದಾಗೋದಿಲ್ಲ. ಯಾಕಂದರೆ ನೋಡಿ, ಸೀದಾದಲ್ಲಿ ಹೋದರೆ ಮಾತ್ರ ಅವನಿಗೆ ಆ ಮನೆ ದಕ್ತಿತ್ತು. ಅವನು 30 ಲಕ್ಷದ ವ್ಯಾಲ್ಯೂಷನದು ಮನೆಯನ್ನು 50 ಲಕ್ಷಕ್ಕೆ ಅಪ್ಲೈ ಮಾಡಿದರೆ ಆಗ್ತದಾ? ಇಲ್ಲಲ್ಲ. ಸೊ ಹಾಗಾಗಿ ಮತ್ತು ಇನ್ನೊಂದು ಏನಂದರೆ, ಅಜ್ಜ ಸೀದಾದಲ್ಲಿ ಹೋದರೆ ಯಾರಿಗೂ ಖಂಡಿತವಾಗಲೂ ಹಿಡಿತಾರೆ. ಯಾಕಂದರೆ ಕಷ್ಟದಲ್ಲಿ ಇದ್ದರೆ ಉಂಟಲ್ಲ, ಅವರು ಖಂಡಿತವಾಗಲೂ ಹಿಡಿತಾರೆ. ಕೆಲವರು ಪರೀಕ್ಷೆ ಮಾಡ್ತಾರೆ, ನಮಗೆ ಅಜ್ಜ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ. ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ, ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಅವರ ಅದರ ಕಾರ್ಣಿಕ ಆದವರಿಗೆ ನಿಮಗೆ ಗೊತ್ತು ಯಾವ ರೀತಿ ಕಾರ್ಣಿಕ ಮಾಡ್ತಾರೆ ಅಂತೇಳಿ. ಕೆಲವರು ಹೇಳ್ತಾರೆ ನಾವು ಇಷ್ಟು ಪ್ರಾರ್ಥನೆ ಮಾಡ್ತೇವೆ ನಮಗೇನು ರಿಸಲ್ಟ್ ಬರೋದಿಲ್ಲ ಅಂತ. ತಾಳ್ಮೆ ಇರಬೇಕು. ಯಾಕಂದರೆ ತಾಳ್ಮೆ ಇದ್ದವನಿಗೆ ಪ್ರತಿಫಲ ಖಂಡಿತ ಬರ್ತದೆ. ಯಾಕಂದರೆ ನೀವು ಸೀದದಲ್ಲಿದ್ದರೆ, ಸತ್ಯದಾರಿಯಲ್ಲಿ ಹೋಗ್ತಾಯಿದ್ರೆ ಖಂಡಿತವಾಗಲೂ ನಿಮಗೆ 100ಕ್ಕೆ 100ರಷ್ಟು ಫಲಿತಾಂಶ ಯಾರು ನಮ್ಮ ಕೊರಗಜ್ಜ ಖಂಡಿತ ಕೊಡ್ತಾರೆ. ಇದು ನಾನು ಎದೆ ತಟ್ಟಿ ಹೇಳಬಲ್ಲೆ. ಯಾಕಂದರೆ ನನಗೆ ಇನ್ನೊಂದು ಸಲ ಮಿರಾಕಲ್ ಆಗಿದೆ ಅವರದ್ದು. ಯಾಕಂದರೆ ಅದು ಫಸ್ಟಿದು ಡೀಲು. ಅದರ ನಂತರ ಸೆಕೆಂಡ್ ಡೀಲ್ ಆಗೋದು ನನ್ನದು ಇದು ಇನ್ನೊಂದು ಪೊಳಲಿದೊಂದು ಡೀಲ್ ಆಗ್ತದೆ. ಅದರಲ್ಲಿ ಅಲ್ಲಿ ಆ ಮನೆಯಲ್ಲಿ ವೀಡಿಯೋ ಶೂಟಿಂಗ್ ಮಾಡ್ತಿರುವಾಗ ಏನಂದರೆ, ನಾನು ಸಾಯಿಬಾಬನದ್ದು ಭಕ್ತಿ. ನಾನು ಇನ್ನೊಂದು ಸಲ ನಿಮಗೆ ಹೇಳ್ತೇನೆ, ನಾನು ಫಸ್ಟ್ ನಂಬಿದ ದೇವರು ಗುರು ಅವರು ಸಾಯಿಬಾಬಾ, ಅವರ ಭಕ್ತಿ ನಾನು. ನೋಡಿ ನನ್ನ ಕೈಯಲ್ಲಿ ಸಾಯಿ ಅಂತ ಟ್ಯಾಟು ಕೂಡ ಉಂಟು. ಅವರನ್ನು ನಂಬಿದ ನಂತರ ನಾನು ಮೇಲೇ ಬಂದೆ. ಆರ್ಥಿಕ ಸಮಸ್ಯೆಯಿಂದ ಮೇಲೇ ಬಂದೆ. ಒಳ್ಳೆಯದಾಯ್ತು ಅವರನ್ನು. 5 ವರ್ಷದಿಂದ ನಾನು ಸಾಯಿಬಾಬಾನನ್ನು ನಂಬ್ತಿದ್ದೀನಿ. ಅದರ ನಂತರ ನಾನು 1 ವರ್ಷ ಆಯಿತು ಕೊರಗಜ್ಜನ ನಂಬಿದ ನಂತರ ಕೂಡ ನನಗೆ ತುಂಬ ಒಳ್ಳೆಯದಾಯಿತು. ಹಾಗೆ ಸೆಕೆಂಡ್ ಇಲ್ಲಾದದ್ದು ನನಗೆ ಇನ್ನೊಂದು ಪೊಳಲಿದು ಆಯಿತು. ಅದರಲ್ಲಿ ನಾನು ಆ ಮನೆಯಲ್ಲಿ ಒಂದು ವೀಡಿಯೋ ಶೂಟಿಂಗ್ ಯಾಕಂದರೆ ನನಗೆ ನನ್ನ ಇನ್ನೊಂದು ಚಾನಲ್ ಇದೆ ಪ್ರಾಪರ್ಟಿದು. ನಾನು ಇದರಲ್ಲಿ ಮೆನ್ಷನ್ ಮಾಡಲಿಲ್ಲ, ಹೆಚ್ಚಿನವರಿಗೂ ಗೊತ್ತದು ಯಾವ ಚಾನಲ್ ಅಂತೇಳಿ. ನನ್ನದು ಟೋಟಲ್ 3 ಚಾನಲ್ ಇದೆ. ಅದರಲ್ಲಿ ಒಂದು ಪ್ರಾಪರ್ಟಿದು ಚಾನಲ್ಲು. ಹಾಗಾಗಿ ನಾನು ವೀಡಿಯೋ ಮಾಡ್ತಾ ಬರುವಾಗ ಅಲ್ಲಿ ಸಾಯಿಬಾಬಾನ ಮೂರ್ತಿ ಇರ್ತದೆ. ಅದರಲ್ಲಿ ಬಾಬಾ ಒಂದು ಡೀಲ್ ಮಾಡುವಾಗೆ ಮಾಡಪ್ಪ ಅಂತ ಹೇಳುವಾಗ ಅಲ್ಲಿ ತಲೆಯಲ್ಲಿಟ್ಟ ಗುಲಾಬಿ ಉಂಟಲ್ಲ ಟಕ್ ಅಂತ ಕೆಳಗೆ ಬಿದ್ದಿದೆ. ಆಗ ನನ್ನ ಕಸ್ಟಮರಿದ ಅಮ್ಮ ಇರ್ತಾರೆ, ಅಮ್ಮ ನನಗೆ ಸಾಯಿಬಾಬಾ ಆಶೀರ್ವಾದ ಮಾಡಿದ್ರು ಅಂತ ಹೇಳ್ತೇನೆ ನಾನು. ಅದರ ನಂತರ ಅದು ಡೀಲ್ ಕೂಡ ಆಗ್ತದೆ. ಅದರ ನಂತರ ಆ ಕಸ್ಟಮರ್ ಅಲ್ಲಿಗೆ ಮನೆಗೆ ಬರುವಾಗ ಅವರು ಕೂಡ ಬೇಡಿ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಆದರೆ ಸಾಕು ಅಂತ ಹೇಳಿ ಆ ಹೆಂಗಸು ಕೂಡ ಹೇಳ್ತದೆ. ಅವರಿಗೆ ಕೂಡ ಅಲ್ಲಿದು ಅವರು ದೇವಿಯನ್ನು ನಂಬುದಂತೆ. ದೇವಿದು ಕೂಡ ಹೂ ಬಿದ್ದಿದೆ ಅವರ ಡಾಕ್ಯುಮೆಂಟ್ಸ್ ಮೇಲೆ, ಅಂದರೆ ಅವರದ್ದು ಮನೆಯದು ಡಾಕ್ಯುಮೆಂಟ್ಸ್ ಮೇಲೆ ಅದು ಹೂ ಬೀಳ್ತದೆ. ಅವರಿಗೆ ಕೂಡ ಅನುಗ್ರಹ ಆಗ್ತದೆ. ಆದರೆ ಆ ಹೆಂಗಸು ಸೀದದಲ್ಲಿ ಹೋಗಲಿಲ್ಲ. ತುಂಬ ಸುಳ್ಳು ಮಾತನಾಡೋದು ಮತ್ತು ಸೀದದಲ್ಲಿ ಹೋಗಲಿಲ್ಲ. ನನಗೆ ಮೋಸ ಮಾಡಲಿಕ್ಕೆ ನೋಡಿತಾ ಹೆಂಗಸು. ಯಾಕಂದರೆ ಡೈರೆಕ್ಟ್ ಡೀಲ್ ಮಾಡಲಿಕ್ಕೆ ನೋಡಿದರು. ಆದರೆ ಆ ಒಂದು ಸೆಲ್ಲರ್ ಇದ್ದಾರಲ್ಲ, ಸೆಲ್ಲರ್ ಪಾರ್ಟಿ, ಅವರು ನನ್ನ ಹತ್ರ ಒಳ್ಳೆಯದಿದ್ದಾರೆ. ಯಾಕಂದರೆ ಅವರು ನನ್ನ ಫೇಸ್ಬುಕ್ ಫ್ರೆಂಡ್ ಕೂಡ, ನಾನು ತಮ್ಮನಾಗಿಯೇ ನೋಡಿದವರನ್ನು. ಹಾಗೆ ಅವರು ನನ್ನ ಹತ್ರ ಹೇಳಿದ್ದಾರೆ, ಅವರು ಡೈರೆಕ್ಟ್ ಡೀಲ್ ಮಾಡಲಿಕ್ಕೆ ನೋಡ್ತಿದ್ದೆ. ಯಾಕಂದರೆ ಡೈರೆಕ್ಟ್ ಡೀಲ್ ಮಾಡಿದರೆ ನಮಗೆ ಈ ಕಡೆಯಿಂದ
ಬೈಯರ್ ಸೈಡಿಂದ 1% ಕಮಿಷನ್ ಇರ್ತದೆ, ಸೆಲ್ಲರ್ ಸೈಡಿಂದ 2% ಕಮಿಷನ್ ಇರ್ತದೆ. ಸೊ ಇವರು 1% ಕೊಡಬೇಕಲ್ಲ ಅಂತ ಹೇಳಿ ಬೈಯರ್ನವರು ಡೈರೆಕ್ಟ್ ಡೀಲ್ ಮಾಡಲಿಕ್ಕೆ ನೋಡಿದ್ದಾರೆ. ಆದರೆ ಅವರು ಸೆಲ್ಲರ್ ನನಗೆ ಹೇಳಿದರು ಹೀಗೆ ಡೈರೆಕ್ಟ್ ಡೀಲ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂತ. ಯಾಕಂದರೆ ನಾನು ದೇವರನ್ನು ನಂಬುವವಳು, ನನಗೆ ಖಂಡಿತ ಕೈ ಬಿಡೋದಿಲ್ಲ ಅವರು. ಅವರ ಮುಖಾಂತರ ಹೇಳಿಸಿದ್ದಾರೆ. ಅದರ ನಂತರ ಅವರಿಗೆ ಆಯಿತು. ಅದರ ನಂತರ ಅದೇ ಹೆಂಗಸದು ಕಾಲ್ ಬರ್ತದೆ, ಸಾರಿ ನಾನು ಹೀಗೆ ಡೈರೆಕ್ಟ್ ಡೀಲ್ ಮಾಡಲಿಕ್ಕೆ ನೋಡಿದಂತೆ, ಚಿಂತೆಲ್ಲ ಅಂತ ಹೇಳಿದೆ. ಅದರ ನಂತರ ಎಗ್ರಿಮೆಂಟ್ ಆಗ್ತದೆ. ಎಗ್ರಿಮೆಂಟೆಲ್ಲ ಆಗಿ ಅದರ ನಂತರ ಈ ಹೆಂಗಸು ನನಗೆ ಕಮಿಷನ್ ಕೊಡ್ತಾನೆ ಅಂತ ಹೇಳಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ, ಯಾಕಂದರೆ ಇದು ಬೈಯರಿಗೆ ಒಂದು ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಡಾಕ್ಯುಮೆಂಟ್ಸ್ ಇಲ್ಲದೆ ಯಾವುದೇ ಒಂದು ಬ್ಯಾಂಕಲ್ಲಿ ಲೋನ್ ಸಿಗೋದಿಲ್ಲ. ಪಾನ್ ಕಾರ್ಡ್ ಇಲ್ಲ, IT ರಿಟರ್ನ್ಸ್ ಇಲ್ಲ, ಯಾವುದಿಲ್ಲ. ಯಾವುದೂ ಇಲ್ಲದಿದ್ದರೆ ಒಂದು ಹೌಸಿಂಗ್ ಲೋನ್ ಪಾಸ್ ಆಗೋದಿಲ್ಲ. ನಾನು ಫಸ್ಟೇ ಕೇಳ್ತೇನೆ, ನಿಮ್ಮ ಹತ್ರ ಎಲ್ಲ ಹೌಸಿಂಗ್ ಲೋನ್ ಮಾಡುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ. ಎಲ್ಲ ಇದೆ ಅಂತ ಹೇಳಿತ್ತು. ಹಾಗಾಗಿ ನಾನು ಅವರ ಹತ್ರ ಕೇಳುವಾಗ ಹೌದು ಇದೆ ಅಂತ ಹೇಳಿದರು. ಅದರ ನಂತರ ನೋಡುವಾಗ ಎಂತ ಇರಲಿಲ್ಲ. ತುಂಬ ಸತಾಯಿಸಿದೆ ಆ ದಿವಸ ನನಗೆ. ಅದರ ನಂತರ ನಾನು ತುಂಬ ಕೂಗಿರ್ತೇನೆ. ನನಗೆ ಮೋಸ ಮಾಡ್ತದೆ, ಅದು ತುಂಬ ಲಾಂಗ್ ಆಗ್ತದೆ ಡ್ಯೂರೇಷನ್ನು. ತುಂಬ ಕೂಗಿರ್ತೇನೆ. ನಾನು ಪೊಳಲಿ ರಾಜರಾಜೇಶ್ವರಿಗೂ ಹೇಳಿರ್ತೇನೆ, ಅದರ ನಂತರ ಕೊರಗಜ್ಜನಿಗೂ ಹೇಳಿರ್ತೇನೆ, ನನಗೆ ಈ ರೀತಿ ಮೋಸ ಆಗ್ತುಂಟಂತ ಹೇಳಿರ್ತೇನೆ. ಅದರ ನಂತರ ನನ್ನ ಕಣ್ಣಿಗೆ ಆ ಹೆಂಗಸಿಗೆ ಎಲ್ಲಿ ಸಹ ಲೋನ್ ಆಗ್ತಾಯಿಲ್ಲ. ಈಗ ಕೂಗ್ತಾ ಉಂಟು ಹೆಂಗಸು. ಯಾಕಂದರೆ ನೋಡಿ, ಸೀದದಲ್ಲಿ ಹೋದರೆ ಖಂಡಿತವಾಗ್ಲೂ ದೇವರು ಇರ್ತಾರೆ ಅಂಥವ್ರ ಜೊತೆ. ಯಾವಾಗ ಅಡ್ಡಗಾಲಿಟ್ಟು ಮೋಸ ಮಾಡಲಿಕ್ಕೆ ಹೋಗ್ತಾರೆ, ನಮ್ಮ ಕಣ್ಣೀರು ಖಂಡಿತವಾಗ್ಲೂ ಅವರಿಗೆ ತಾಗ್ತದೆ. ಯಾಕಂದರೆ ನಾವು ಜಗಳ ಮಾಡೋದಕ್ಕೆ ಅದರ ನಂತರ ಫೋನಲ್ಲಿ ನನಗೆ ನಾನು ಡೀಲ್ ಮಾಡಿದ ನಂತರ ನನಗೆ ಒಂದು ಏಕವಚನದಲ್ಲಿ ಮಾತನಾಡ್ತದೆ ಹೆಂಗಸು. ಅವಾಗ ನಾನು ಕೂಡ ಬೈದಿದ್ದೇನೆ. ನನ್ನದಂದರೆ ನಾನು ಸ್ಟ್ರೇಟ್ ಫಾರ್ವರ್ಡು ಅಂತ ಆನ್ಸರ್ ಕೊಟ್ಟಿದ್ದೀನಿ. ಅದರ ನಂತರ ಗಂಡೆಲ್ಲ ನನಗೆ ಸಾರಿ ಎಲ್ಲ ಕೇಳಿದೆ ಗಂಡಸು. ನೋಡಿ, ಹಾಗಾಗಿ ಸೀದದಲ್ಲಿ ಹೋದರೆ ಅವರಿಗೆ ಆ ಮನೆ ಆಗ್ತಿತ್ತು. ಅದು 2ನೇ ಇನ್ಸಿಡೆಂಟು. ಅದರ ನಂತರ ನಾನು ಎಣಿಸ್ತೀನಿ, ಇದು ಎಂತ ನನ್ನದು ಈ ಒಂದು ಇದರಲ್ಲಿ ಹೀಗೆ ಅಡೆತಡೆ ಬರ್ತಾ ಉಂಟಲ್ಲ ಅಂತೇಳಿ. ಬಾಕಿಯವರಾಗ್ತಿದ್ರೆ ಈ ಒಂದು ಬಿಸ್ನೆಸ್ಸನ್ನು ಬಿಟ್ಟು ಗಿವ್ ಅಪ್ ಮಾಡಿ ಹೋಗ್ತಿದ್ರು. ಆದರೆ ನಾನು ಎಣಿಸಿದೆ, ನನಗೆ ದೇವರು ಏನೋ ಒಂದು ಪರೀಕ್ಷೆ ಕೊಡ್ತಿದ್ದಾರೆ, ನನಗೆ ಫಲ ಬರ್ತದೆ, ಸ್ವಲ್ಪ ತಾಳ್ಮೆ ವಹಿಸಿದರೆ ಸಾಕು ಅಂತ ಹೇಳಿ. ಅದರ ನಂತರ ನನಗೆ 3ನೇ ಡೀಲ್ ಬರ್ತದೆ. ಅದು ಅವರು ಈ ಊರಿನವರಲ್ಲ, ಬೇರೆ ಊರಿನವರು. ಅದು ಒಂದು ಪಾಸ್ ಆಗ್ತದೆ. ಪಾಸಾಗಿ ಏನಂದ್ರೆ ಭಾರಿ ಖುಷಿಯಲ್ಲಿರ್ತೇನೆ. ನನಗೆ ನೆಕ್ಸ್ಟ್ ವೀಕಲ್ಲಿ ಎಗ್ರಿಮೆಂಟ್ ಆಗುವುದಂತ ಇರ್ತದೆ. ಅದರ ಒಂದು 2 ಡೇಸ್ ಬಿಫೋರಲ್ಲಿ ನನಗೆ ಇದು ಭಾರಿ ಖುಷಿಯಲ್ಲಿರ್ತೇನೆ. ಅಜ್ಜನಿಗೆ ಇದು ಮಾಂಸದ್ದು ಇದು ಎಲ್ಲ ಇಟ್ಟು ನಾನು ಕೈ ಮುಗಿದು ಕೂತ್ಕೊಂಡಿರ್ತೇನೆ. ಆಗ ಹಾಫ್ ಆನ್ ಅವರಲ್ಲಿ ನನಗೆ ಕಾಲ್ ಬರ್ತದೆ, ಇದು ಸಾರಿ ಇವರೇ, ಅದು ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ. ನನಗೆ ಒಮ್ಮೆಲೆ ತಲೆಗೆ ಕಲ್ಲು ಹಾಕಿದಾಗೆ ಆಗ್ತದೆ. ಅಯ್ಯೋ ದೇವರೇ, ನನಗೆ ನೆಕ್ಸ್ಟ್ ವೀಕಲ್ಲಿ ಫೈನಾನ್ಸಿನವರಿಗೆ ಕೊಡಲಿಕ್ಕೆ ಅಂತ ಕಮಿಟ್ಮೆಂಟ್ ಇರ್ತದೆ. ದೇವರೇ, ನನ್ನ ಎಲ್ಲ ಇದು ಸಹ ಒಂದು ಸಹ ಡೀಲ್ ಆಗ್ತಿಲ್ಲ, ಯಾಕೆ ಹೀಗೆ ಅಂತ. ಅದು ಫಸ್ಟ್ ಇದರಲ್ಲಿ ನನಗೆ ಕಮಿಷನ್, ಸೆಕೆಂಡ್ ಡೀಲಲ್ಲಿ ನನಗೆ ಕಮಿಷನ್ ಬಂದಿರ್ತದೆ. ಸೆಲ್ಲರ್ ಪಾಪ ಕೊಟ್ಟಿರ್ತಾರೆ 1%, ಅದರಲ್ಲಿ ಬಂದಿದೆ ನನಗೆ ಸೆಕೆಂಡ್ ಡೀಲಲ್ಲಿ. ಫಸ್ಟ್ ಡೀಲಲ್ಲಿ ಕುತ್ತರಿದ್ರಲ್ಲಿ ಹೋಗಿರ್ತದೆ, ಸೆಕೆಂಡ್ ಡೀಲಲ್ಲಿ 1% ಸೆಲ್ಲರ್ ಸೈಡಿಂದ ಬಂದಿರ್ತದೆ, ಬಯರ್ ಸೈಡಿಂದ ಬಂದಿರೋದಿಲ್ಲ. ಅದೊಂದು ಫಸ್ಟ್ ಇದು ನನ್ನದು ಬಿಸ್ನೆಸ್, ಅದು ಪೊಳಲಿದು. ಇದು ಥರ್ಡ್ ಡೀಲಲ್ಲಿ ನನಗೆ ಈ ರೀತಿ ಆಗೋ ನನಗೆ ಬೇಸರ ಆಗ್ತದೆ. ಅಯ್ಯೋ ಯಾಕೆ ಈ ರೀತಿ ಆಗ್ತಾ ಉಂಟಂತ ಹೇಳಿ ತುಂಬ ಕೂಗ್ತೇನೆ. ತುಂಬ ಕೂಗಿ ನಾನು ಅಜ್ಜನಿಗೆ ನನ್ನದು ಫಸ್ಟ್ ವಾಲ್ಪೇಪರ್ ಓಪನ್ ಮಾಡುವಾಗ ಫಸ್ಟ್ ಬರೋದು ನನ್ನದು ಸಾಯಿಬಾಬಾ, ನೆಕ್ಸ್ಟ್ ಲಾಕ್ ಸ್ಕ್ರೀನ್ ಬರೋದು ನನ್ನದು ಕೊರಗಜ್ಜ. ಸೊ ನಾನು ಕೊರಗಜ್ಜನ ಹತ್ರ ಹೇಳಿ ತುಂಬ ಕೂಗ್ತೇನೆ, ಅಜ್ಜ ನೀವು ಇದ್ದೀರಂತಾದರೆ, ನಿಮ್ಮ ಕಾರಣಿಕ ಇದ್ದೇ ಅಂತಾದರೆ ನಾನು ನಿಮ್ಮನ್ನೇ ನಂಬಿದ್ದೇನೆ. ಒಂದು ವೇಳೆ ಇದು ಡ್ರಾಪ್ ಆದರೆ ನನಗೆ ಇದು ಆಗ್ತದೆ. ಯಾಕಂದರೆ ಬರುವ ವಾರದಲ್ಲಿ ನನಗೆ ತುಂಬ ಕಮಿಟ್ಮೆಂಟ್ ಇರ್ತದೆ. ಅದನ್ನು ಹೇಗೆ ಕಟ್ಟುವುದು ದೇವರೇ, ನೀನೇ ಒಂದು ದಾರಿ ತೋರಿಸು ಅಂತ ಹೇಳಿ ತುಂಬ ಕೂಗಿ ಮಲಗಿರ್ತೇನೆ. ಅದರ ನಂತರ ಬೆಳಿಗ್ಗೆ ಹೇಳುವಾಗ ಅವರದ್ದು ವಾಟ್ಸಪ್ ಕಾಲ್ ಇರ್ತದೆ. ಒಂದು 5:30ಗೆ ಅವರದ್ದು ಕಾಲ್ ಇರ್ತದೆ, ನನ್ನದು ಕಸ್ಟಮರಿದು. ಅದರ ನಂತರ ಯಾಕಂದರೆ ನಾನು ನೈಟಲ್ಲಿ ಸ್ವಿಚ್ ಆಫ್ ಇಟ್ಟಿರ್ತೇನೆ. ಯಾಕಂದರೆ ನನ್ನದು ರಿಯಲ್ ಎಸ್ಟೇಟ್ ಇದರಲ್ಲಿ ನನ್ನ ಆ ಚಾನಲಲ್ಲಿ ನಂಬರ್ ಕೊಟ್ಟಿರ್ತೇನೆ. ಹೈಯೆಸ್ಟ್ ನನಗೆ ಕಸ್ಟಮರ್ ಬರೋದು NRIಸ್ನವರು ಮಿಡ್-ನೈಟಲ್ಲಿ ನಡುರಾತ್ರಿಯಲ್ಲೆಲ್ಲ ಕಾಲ್ ಮಾಡ್ತಾರೆ. ಯಾಕಂದರೆ 1.5 ಗಂಟೆ ಡಿಫ್ರೆನ್ಸ್ ಇಲ್ಲಿಗೆ ಮತ್ತು ನಮ್ಮ ಇಂಡಿಯಾಕ್ಕೆ ಮತ್ತು NRI ಇಂಟರ್ನ್ಯಾಷನಲ್ಲು. ಅದಕ್ಕೋಸ್ಕರ ನೈಟಿಗೆ ಸ್ವಿಚ್ ಆಫ್ ಮಾಡಿ ಇಟ್ಟಿರ್ತೇನೆ. ಬೆಳಿಗ್ಗೆ ನನ್ನ ಇದರಲ್ಲಿ ವಾಟ್ಸಪ್ ಮಿಸ್ಡ್ ಕಾಲ್ ಇರ್ತದೆ ಆ ಕಸ್ಟಮರಿದು. ಅದರ ನಂತರ ಅಜ್ಜ ನೀವೊಂದು ಇದ್ದರೆ ಇದೊಂದು ಡೀಲ್ ಪಾಸ್ ಆಗುವಾಗೆ ಮಾಡಪ್ಪ ಅಂತ ಹೇಳಿ ನಾನು ರಿಟರ್ನ್ ಕಸ್ಟಮರಿಗೆ ಕಾಲ್ ಮಾಡ್ತೇನೆ. ಏನು ನಿಮ್ಮದು ಕಾಲ್ ಇತ್ತು ಬೆಳಿಗ್ಗೆ ಅಂತ ಹೇಳಿ, ದೀಪ ಸಾರಿ ನಮ್ಮದು ಡ್ರಾಪ್ ಮಾಡೋದಂತ ಹೇಳಿದೆಲ್ಲ, ಸರಿ ಆಯ್ತದು, ಅದು ಡೀಲ್ ಪಾಸ್ ಮಾಡು ಅಂತ ಹೇಳ್ತಾರೆ. ನನಗೆ ಒಂದು ಅವಾಗ ಆಗ್ತದೆ, ನಾನು ಮುಂಚಿನ ದಿವಸ ಹೇಳಿದ್ದೆ, ಅಜ್ಜ ನೀವೊಂದು ನಿಮ್ಮ ಕಾರಣಿಕ ಇದೆ ಅಂತಾದರೆ ನನಗೆ ತೋರಿಸಿಕೊಡ್ಬೇಕಂತ ಹೇಳಿ.
ವಿದಿನ್ ಒಂದು ದಿನದಲ್ಲಿ ನೆಕ್ಸ್ಟ್ ಡೇ ಆಗುವಾಗಲೇ ಅವರದ್ದು ರಿಸಲ್ಟ್ ತೋರಿಸಿಕೊಟ್ಟಿದ್ದಾರೆ. ಅಷ್ಟು ಪವರ್ ಉಂಟು ನಮ್ಮ ಅಜ್ಜನಿಗೆ. ಆದರೆ ನಮ್ಮವರು ಯಾರು, ಹೊರಗಿನವರು ಯಾರು ಅಂತ ಗೊತ್ತು ಮಾಡಲಿಕ್ಕೋಸ್ಕರ ಆ ಕಷ್ಟ ಬರೋದು. ಆದರೆ ನಾನು ಇಷ್ಟರವರೆಗೆ ನಾನು ಅವರ ಹತ್ರ ಅಜ್ಜನ ಹತ್ರ ಬೇಡಿದ್ದು ಯಾವುದು ಸಹ ಇಲ್ಲ ಅಂತ ಯಾವುದೂ ಇಲ್ಲ. ಎಲ್ಲವನ್ನು ನನಗೆ ಅಜ್ಜ ಕೊಟ್ಟಿದ್ದಾರೆ. ಯಾಕಂದರೆ ನಾವು ನಡೆಯುವ ದಾರಿ ಮತ್ತು ಸತ್ಯದಲ್ಲಿ ನಡೆದರೆ ಖಂಡಿತವಾಗಲೂ 100ಕ್ಕೆ 100ರಷ್ಟು ಫಲಿತಾಂಶ ಕೊಡ್ತಾರೆ. ಅಷ್ಟು ಪವರ್ಫುಲ್ ನಮ್ಮ ಅಜ್ಜ. ಯಾವುದೇ ಒಂದು ಜಾತಿ ಮತ ಇಲ್ಲದೆ ನಮ್ಮ ಇಲ್ಲಿ ಮಂಗಳೂರಲ್ಲಿ ಎಲ್ಲ ಜಾತಿಯವರು ಬಂದು ಯಾಕೆ ಅಜ್ಜನನ್ನು ಪೂಜಿಸ್ತಾರೆ, ಯಾಕೆ ಅಜ್ಜನಿಗೆ ಅಷ್ಟು ಇದು ಮಾಡ್ತಾರೆ, ಯಾಕಂದರೆ ಅವರ ಪವಾಡ ಅಷ್ಟಿದೆ. ಹಾಗಾಗಿ ನನಗೆ ಭಾರಿ ಖುಷಿಯಾಯಿತು. ಅದು ಅಜ್ಜನನ್ನು ನಂಬಿದ ನಂತರ ಅದರ ನಂತರ ನಾನು ಅವರದ್ದು ಕಾರಣಿಕ ತೋರಿಸಿಕೊಟ್ರಲ್ಲ, ಪಾಸಾಯಿತು ನನಗೆ ಫಸ್ಟ್. ಅದರ ನಂತರ ಒಂದು ಸೆಕೆಂಡಿದ್ದು ಡೀಲ್ ಪಾಸಾಯಿತು, ನನಗೆ ಹಣ ಬಂತು. ಹಾಗೆಯೇ ಅದರ ನಂತರ ಇನ್ನೊಂದು ಖುಷಿ ಏನಂದರೆ, ನಾನು ಅದೇ ವಾರದಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ ನನಗೆ. ಅಂದರೆ ತುಂಬ ಕಮಿಟ್ಮೆಂಟ್ ಇರ್ತದೆ. ಯಾಕಂದರೆ ನಾವು ದೊಡ್ಡದು 3 ದುಡಿದ್ರು ನನಗೆ ಯಾವುದು ಸೇವಿಂಗ್ಸ್ ಅಂತ ಉಳಿಯೋದಿಲ್ಲ, ಎಲ್ಲ ಕಟ್ಟಲಿಕ್ಕೇ ಇರೋದು. ಆದರೆ ಒಂದು ನೆಮ್ಮದಿಯಾದ ಜೀವನ ಇವಾಗ ನನಗೆ ಮೊದಲಿನಷ್ಟು ಕಷ್ಟ ಇಲ್ಲ, ನೆಮ್ಮದಿಯಾದ ಜೀವನ. ಹಾಗಾಗಿ ನಾನು ಅದರ ನಂತರ ನನಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನನ್ನದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬರ್ತದೆ. ಆ ಹಣವನ್ನು ನಾನು ಹಾಗೇ ಇಟ್ಟಿದ್ದೇನೆ. ಅದು ಕೂಡ ನಾನು ಹೇಳ್ತೇನೆ, ಯಾಕಂದರೆ ಇದರಲ್ಲಿ ಬಿಲ್ಡಪ್ ಕೊಡೋದಲ್ಲ ನಾನು. ಯಾಕಂದರೆ ಆ ಹಣವನ್ನು ನಾನು ಫೇಸ್ಬುಕ್ಕಲ್ಲಿ ಸಹ ಹೇಳಿದೆ. ನಾನು ಬಡ ಮಕ್ಕಳಿಗೆ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಬಡ ಮಕ್ಕಳಿಗೆ ನಾನು ಬುಕ್ಸ್ ಮತ್ತು ಮಕ್ಕಳಿಗೆ ಹಾಕಲಿಕ್ಕೆ ಡ್ರೆಸ್ಸಿಗೋಸ್ಕರ ನಾನು ಹಣ ಇಟ್ಟಿದ್ದೇನೆ. ಯಾರೆಲ್ಲ ಬಡ ಮಕ್ಕಳಿದ್ದರೆ ನಾನು ನನ್ನಿಂದ ಆಗುವಷ್ಟು, ನಾನೇನು ಅಷ್ಟೇನು ಅಂಬಾನಿಯ ಮಗಳೆಲ್ಲ ಪಾಶ್ ಅಲ್ಲ, ನಾನು ಕೂಡ ಮಧ್ಯಮ ವರ್ಗದವಳೆ. ಆದರೆ ನಾನು ಅದಕ್ಕೆ ಕೂಡ ನಾನು ರೀಸನ್ ಹೇಳ್ತೇನೆ. ಯಾಕಂದರೆ ನನ್ನ ಹಸ್ಬೆಂಡ್ 1.5 ವರ್ಷ ಮಲಗಿರುವಾಗ ಅವರ ಕಾಲಿಗೆ ಇನ್ಸಿಡೆಂಟ್ ಆಗಿರುವಾಗ ಕಾಲು ಕಟ್ಟು ತುಂಡಾಗಿತ್ತು, ಕಾಲಿಗೆ ಸರ್ಜರಿ ಆಗಿದೆ. ಆವಾಗ ನಮಗೆ ಹಣದ ಸಮಸ್ಯೆ ತುಂಬ ಇತ್ತು. ಆವಾಗ ನಮ್ಮವರೇ ನಮ್ಮನ್ನು ಕೈ ಬಿಟ್ಟು ಹೋಗಿದ್ದಾರೆ, ಹೊರಗಿನವರು ದೂರ ಏನು ಪ್ರಯೋಜನ ಇಲ್ಲ. ಆ ಟೈಮಲ್ಲಿ ನನಗೆ ಎಲ್ಲರೂ ಕೈ ಬಿಟ್ಟು ಹೋಗಿದ್ದಾರೆ. ನಾನು ನಂಬಿದ ದೇವರು ಮಾತ್ರ ನನ್ನನ್ನು ಕೈ ಬಿಡಲಿಲ್ಲ. ಹಾಗಾಗಿ ಆ ಟೈಮಲ್ಲಿ ನನ್ನ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಕೂಡ ನನಗೆ ಗತಿಲ್ಲ. ಅದರ ನಂತರ ನನಗೆ ಸ್ವಲ್ಪ ಮಂದಿ ಹೆಲ್ಪ್ ಮಾಡಿದರು. ನಮ್ಮದೇ ಒಂದು ಬಿಲ್ಲವ ಸಮಾಜದವರೆಲ್ಲ ಸೇರಿ ನಮಗೆ ಹೆಲ್ಪ್ ಮಾಡಿದರು. ಆ ಒಂದು ಇನ್ಸಿಡೆಂಟ್ ಇವಾಗಲೂ ನನಗೆ ನೆನಪಾಗ್ತದೆ. ಹಾಗೆ ನನ್ನಂಥ ಸಮಸ್ಯೆಯವರು ಎಷ್ಟು ಮಂದಿ ಇರ್ಬೋದು, ಆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅದು ನನ್ನದು ಇನ್ನೊಂದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆಯಲ್ಲ, ಅದು ಕೂಡ ನನ್ನ ಸಾಯಿಬಾಬಾನ ಚಾನಲ್. ಅದರಲ್ಲಿ ಫಸ್ಟ್ ಯೂಟ್ಯೂಬ್ ಪೇಮೆಂಟು. ಅದರಲ್ಲಿ ಬಾಬನದು ಒಂದೇ ಉದ್ದೇಶ, ನಾವು ದೊಡ್ಡದರಲ್ಲಿ ಒಂದು ಕಾಲ್ವಸಿ ದಾನ ಮಾಡಿದ್ರು ಉಂಟಲ್ಲ, ನಮಗೆ ಇನ್ನಷ್ಟು ದೇವರು ಕೊಡ್ತಾರೆ. ಎಲ್ಲವನ್ನು ನನಗೆ ಬೇಕು ಅಂತ ಹೇಳಿದವನು ಯಾರು ಉದ್ಧಾರ ಆಗೋದಿಲ್ಲ, ಅವನಿಗೆ ನೆಮ್ಮದಿ ಇರೋದಿಲ್ಲ ಜೀವನದಲ್ಲಿ. ದುಡ್ಡದ ಕಾಲು ಭಾಗವಷ್ಟು ನಾವೊಂದು ಹಂಚಿದರೆ ನಮಗೆ ಆತ್ಮತೃಪ್ತಿ ಅಂತ ಇರ್ತದೆ. ನಾನು ಒಬ್ಬರಿಗೆ ದಾನ ಮಾಡುವಷ್ಟು ದೊಡ್ಡ ಶ್ರೀಮಂತ ಅಲ್ಲ, ಆದರೆ ಒಂದು ಮನಸ್ಸಿಗೆ ನೆಮ್ಮದಿ. ಯಾಕಂದರೆ ನಾನು ಪಟ್ಟ ಕಷ್ಟ, ನನ್ನ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗಿದೆ ಒದ್ದಾಡೋದು, ಆ ಒಂದು ಸೀನೆ ನೆನಪಿಗೆ ಬರ್ತದೆ. ಅದಕ್ಕೋಸ್ಕರ ನನ್ನದು 3 ಚಾನಲ್ ಇದೆ. ಒಂದು ಪ್ರಾಪರ್ಟಿ ಚಾನಲ್, ಮತ್ತೊಂದು ಸಾಯಿಬಾಬನದು, ಮತ್ತು ಇದು 3 ಚಾನಲ್. ಎಲ್ಲದರಲ್ಲೂ ಕಷ್ಟಪಟ್ಟು ದುಡಿತೇನೆ. ನಮಗೇನು ಸೇವಿಂಗ್ಸ್ ಆಗೋದಿಲ್ಲ, ಇದ್ದದೆಲ್ಲ ಕಟ್ಟಲಿಕ್ಕೇ ಉಂಟು. ಯಾಕಂದರೆ ನನಗೆ ಅಷ್ಟು ಕಮಿಟ್ಮೆಂಟ್ ಉಂಟು. ಆದರೆ ಏನೋ ಒಂದು ಆತ್ಮತೃಪ್ತಿ. ನಮ್ಮಂಥ ಬಡವರು, ನಮ್ಮಂಥ ಮಧ್ಯಮ ವರ್ಗದವರಿಗೆ ಈಚೆ ಸಾಯ್ಲಿಕ್ಕೂ ಅಲ್ಲ, ಆಚೆ ಬದುಕಲಿಕ್ಕೂ ಅಲ್ಲ. ಮಧ್ಯಮ ವರ್ಗದವರಿಗೆ ಅಂದರೆ ಒಂದು ಸ್ವಾಭಿಮಾನ ಇರ್ತದೆ, ಒಂದು ಕೈ ಒಡ್ಡಿ ಬೇಡಲಿಕ್ಕೆ ಸಹ ಆಗೋದಿಲ್ಲ. ಒಂದು ಫುಟ್ಪಾತಲ್ಲಿ ಜೀವನ ಅಂಥ ಬಡವರು ಇರಬೇಕು, ಒಂದು ಅತಿ ಪಾಶ್ ಇರಬೇಕು. ಈ ಮಧ್ಯಮ ವರ್ಗದವರಿಗೆ ಆಚೆ ಸಲ ಈಚೆ ಸಲ ಅಂಥ ಜೀವನ ಇರ್ತದೆ ನಮ್ಮಂಥವರು. ಹಾಗಾಗಿ ನನ್ನಂಥವ್ರು ಎಷ್ಟೋ ಮಂದಿ ಇರ್ತಾರೆ. ಅಂಥವರಿಗೆ ನನ್ನಿಂದ ಆಗುವ ಸಹಾಯವನ್ನು ಖಂಡಿತವಾಗಲೂ ನಾನು ಜೂನ್ ತಿಂಗಳಲ್ಲಿ ಮಾಡ್ತಾಯಿದ್ದೇನೆ. ಹಾಗಾಗಿ ಆ ಒಂದು ಒಳ್ಳೆಯದು ಕೆಲಸ ನನಗೆ ಆ ದೇವರು ಕೊಡಬೇಕು. ನಾನು ಮತ್ತು ಒಂದೇ ದೇವರಲ್ಲಿ ಬೇಡೋದು, ನನಗೆ ಸುಖ ಬರುವಾಗ 2 ಕೊಂಬು ಕೊಡಬೇಡ, ನಾನು ನೆಲದಲ್ಲಿ ಇರುವಾಗೆ ಮಾಡು ಅಂತೇಳಿ. ನಾನು ಮೊದಲು ಹಾಗೆ ಒಂದು ಒಳ್ಳೆ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಆ್ಯಸ್ ಎ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ. ನನ್ನಂದರೆ LICದು ಎಕ್ಸ್ಪೀರಿಯೆನ್ಸ್ ನೋಡಿ ಒಂದು ಆಫರ್ ಬಂದಿತ್ತು. ಒಂದು ವರ್ಷ ವರ್ಕ್ ಮಾಡಿದ್ದೇನೆ ಅಲ್ಲಿ. 35,000 ಸ್ಯಾಲ್ರಿ ಇತ್ತು. ಅಂದರೆ 24,000 ಸ್ಯಾಲ್ರಿ ಪ್ಲಸ್ 10,000 ಇನ್ಸೆಂಟಿವ್ ಇತ್ತು. 35 ತನಕ ಬರ್ತಿತ್ತು. ಆವಾಗ ಕೂಡ ನನಗೆ ಆ್ಯಟಿಟ್ಯೂಡ್ ಇರಲಿಲ್ಲ. ಯಾಕಂದರೆ ನಾವು ಎಷ್ಟೇ ಆ್ಯಟಿಟ್ಯೂಡ್ ಮಾಡಿದರೂ ಕಟ್ಟಗಡೆಗೆ ಹೋಗೋದು ಮಣ್ಣಿಗೇನೆ. ಜೀವನದಲ್ಲಿದ್ದ ನಂತರ ಒಳ್ಳೆ ರೀತಿಯಲ್ಲಿ 4 ಜನ ಹೊಗಳೋ ಹಾಗೆ ಇದ್ದರೆ ಸಾಕು. ಸಾಯುವಾಗ ಆ ಪೊಂಜಿ ಇಂಚಿನೇ ಸಾವು ಅಂತ ಆ ಟೈಪದು ನನಗೆ ಬೇಡ. ಮತ್ತು ನನ್ನಂಥವರಿಗೆ ನಾನಂದರೆ ಮಾತನಾಡೋದು ಸ್ಟ್ರೈಟ್ ಫಾರ್ವರ್ಡ್. ನನ್ನ ಸ್ವಭಾವಕ್ಕೆ ಯಾರು ನಿಲ್ಲುವುದಿಲ್ಲ ಹತ್ತಿರ. ಯಾಕಂದರೆ ನಮ್ಮಂಥವ್ರು ಯಾರಿಗೆ ಇಷ್ಟ ಆಗೋದಿಲ್ಲ ನನಗೆ. ಯಾಕಂದರೆ ನನಗೆ ಬಕೆಟ್ ಹಿಡಿಲಿಕ್ಕೆ ಗೊತ್ತಿಲ್ಲ, ಪಾಲಿಶ್ ಮಾತನಾಡಿ ಗೊತ್ತಿಲ್ಲ, ನನಗೆ ಶೇಲೆ ನಕ್ರ ವಯ್ಯಾರ ಮಾಡಿ ಬರೋದಿಲ್ಲ. ಅಂಥವರಿಗೆ ಫ್ರೆಂಡ್ಸ್ ಸೇರೋದಿಲ್ಲ. ಅವರು ಎಲೋನಾಗಿ ಇರ್ತಾರೆ, ಚಿಂತಿಲ್ಲ. ಎಲೋನಾದರೂ ಚಿಂತಿಲ್ಲ.
ನನ್ನ ಮಕ್ಕಳೊಟ್ಟಿಗೆ ನನ್ನ ಗಂಡನೊಟ್ಟಿಗೆ ಒಳ್ಳೆಯದರಲ್ಲಿ ಇದ್ದೇನೆ. ಟೆನ್ಷನ್ ಆಗುವಾಗ ಮೈಂಡ್ ಡೈವರ್ಟ್ ಆಗಲಿಕ್ಕೆ ನಾನು ಡ್ಯಾನ್ಸ್ ಮಾಡ್ತೇನೆ, ಯಾಕಂದರೆ ಕ್ಲಾಸಿಕಲ್ ಡ್ಯಾನ್ಸರ್ ನಾನು. ಹಾಗೆಯೇ ಕಾಲೇಜಲ್ಲಿರುವಾಗ ಸ್ಟೇಟ್ ಲೆವೆಲಲ್ಲಿ ಪ್ರೈಸ್ ಕೂಡ ತೆಗೆದಿದ್ದೇನೆ ನಾನು. ಹಾಗಾಗಿ ನನ್ನದು ಮೈಂಡ್ ಡೈವರ್ಟ್ ಮಾಡಲಿಕ್ಕೆ ಡ್ಯಾನ್ಸ್ ಮಾಡ್ತೇನೆ, ಆ್ಯಕ್ಟಿಂಗ್ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಯಾಕಂದರೆ ನನ್ನದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಜನರು ನೀವು ಒಳ್ಳೆಯದು ಮಾಡಿದರೂ ಹೇಳ್ತಾರೆ, ಕೆಟ್ಟದ್ದು ಮಾಡಿದರೂ ಹೇಳ್ತಾರೆ. ಜನರ ಬಗ್ಗೆ ನಾನು ಯಾವತ್ತೂ ಟೆನ್ಷನ್ ಮಾಡಿದವಳಲ್ಲ. ದೇವರಿಗೆ ತಕ್ಕ ನಡೀತಿದ್ದೇನೆ. ಹಾಗಾಗಿ ಮತ್ತೆ ಇನ್ನೊಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದು ಕೊರಗ ಜನ ಪವಾಡ ಬರುವಾಗ ಒಂದು 2 ಸಬ್ಸ್ಕ್ರೈಬರ್ ನನ್ನದು ಈಗ ಒಳ್ಳೆ ತಂಗಿಯರಾಗಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದಾರೆ ಅವರು. ಹಾಗೆಯೇ ಅವಳಿಗೂ ಕೂಡ ಒಳ್ಳೆಯದೊಂದು ಬ್ಯೂಟಿಫುಲ್ ಪವಾಡ ಆಗಿದೆ ಅಜ್ಜನದು. ಅದೇನೆಂದರೆ, ಇದು ಅವಳು ಹರಕೆ ಹಾಕಿದ್ಲಂತೆ, ನನಗೆ ಒಂದು ಕೆಲಸ ಆದರೆ ನಿಮಗೆ ಒಂದು ಬೆಳ್ಳಿದು ಲೋಟ ಕೊಡ್ತೇನೆ, ಏನೋ ಒಂದು ಚೊಂಬು ಕೊಡ್ತೇನೆ ಏನೋ ಹೇಳಿದ್ಲಂತೆ. ವಿದಿನ್ 3 ಮಂತ್ಸಲ್ಲಿ ಅವಳಿಗೆ ಜಾಬ್ ಸಿಕ್ಕಿದಂತೆ, ಟೀಚರ್ ಕೆಲಸ ಸಿಕ್ಕಿದೆ ಆ ಹುಡುಗಿಗೆ. ಹಾಗಾಗಿ ನನಗೆ ಹೇಳಿದ್ಲು ಅವಳು, ಅಕ್ಕ ನನಗೆ ಒಂದು ಟೀಚರ್ ಕೆಲಸ ಸಿಕ್ಕಿದೆ ಅಂತ ಹೇಳಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ಅಜ್ಜನ ಬಗ್ಗೆ ನಿಮಗೆ ಯಾವುದೇ ಒಂದು ಇದು ಬೇಡ, ಪ್ರಶ್ನಾರ್ಥಕ ಚಿಹ್ನೆ ಬೇಡ. ಇವರು ಮಾಡಿ ಕೊಡ್ತಾರಾ? ತುಂಬ ಮಂದಿ ಕಮೆಂಟ್ಸ್ ಮಾಡಿದ್ದಾರೆ ನನಗೆ, ಅವರು ನಾನು ಇಷ್ಟು ಬೇಡಿ ನನಗೆ ಯಾವುದು ಬರಲಿಲ್ಲ ಅಂತ. ಸ್ವಲ್ಪ ತಾಳ್ಮೆ ವಹಿಸಬೇಕು. ಮತ್ತು ನೀವು ಸೀದದಲ್ಲಿದ್ದರೆ ಖಂಡಿತವಾಗ್ಲೂ ರಿಸಲ್ಟ್ ಬರ್ತದೆ. ಇದು ಹೌದಲ್ವ ನೋಡಿ. ಯಾಕಂದರೆ ನಾವು ಸೀದದಲ್ಲಿ ನಡೆದರೆ, ಯಾರಿಗೂ ಅನ್ಯಾಯ ಮಾಡದೆ ನಡೆದರೆ ಖಂಡಿತವಾಗ್ಲೂ ರಿಸಲ್ಟ್ ಬರ್ತದೆ. ನೀವು ಬೇಕಿದ್ರೆ ನೋಡಿ. ಮತ್ತು ಯಾವುದೇ ಒಂದು ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಅಜ್ಜನಿಗೆ ಚಿನ್ನ ಬೆಳ್ಳಿ ಬೇಡ ಅವರಿಗೆ, ಖಾಲಿ ಒಂದು ಬೇಡ ಚಕ್ಕುಲಿ ಶೇಂದಿ ಇಟ್ಟರೆ ಸಾಕು. ಮತ್ತು ಕೆಲವರು ನಮ್ಮ ತುಳುನಾಡಲ್ಲಿ ಅಗೆಲ್ ಸೇವೆ ಅಂತ ಹೇಳ್ತಾರೆ, ಅಗೆಲ್ ಸೇವೆ ಇಡ್ತಾರೆ. ಹಾಗೆಯೇ ಒಂದು ಕೋಲ ಕೊಡ್ತಾರೆ ಹರಕೆ ರೂಪದಲ್ಲಿ. ಕೋಲ ಒಂದು ಕೆಲವರು ಈಗ ಬುಕ್ಕಿಂಗ್ ಮಾಡಿದರೆ 5 ವರ್ಷದ ನಂತರ 10 ವರ್ಷದ ಹಾಗೆ ಇರ್ತದೆ ಬುಕ್ಕಿಂಗ್ ಮಾಡಿದರೆ. ಹಾಗೆ ಅದು ಬಿಟ್ಟು ನೀವು ಬೇರೆ ಯಾವುದೇ ಒಂದು ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಅಜ್ಜ ಏನು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದಿಲ್ಲ. ಭಕ್ತಿಪೂರ್ವಕವಾಗಿ ಬೇಡ ಚಕ್ಕುಲಿಟ್ರೆ ಅಷ್ಟೇ ಸಾಕು. ಮತ್ತು ನಿಮಗೆ ಏನಾದರೂ ಒಂದು ಪ್ರಶ್ನೆ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನನ್ನದು ಇನ್ಸ್ಟಾಗ್ರಾಮ್ ID, ಅಲ್ಲಿ ಬಂದು ನನಗೆ DM ಮಾಡ್ಬೋದು. ಇಲ್ಲಿ ನಾನು ಕಮೆಂಟ್ಸ್ ಆಫ್ ಇಟ್ಟಿರ್ತೇನೆ. ಯಾಕಂದರೆ ಕೆಲವರು ಅಧಿಕ ಪ್ರಸಂಗದವರು ನನಗೆ ಇಷ್ಟ ತನಕ ಬರಲಿಲ್ಲ, ಒಂದು 2 ಏನೋ ಬಂದಿತ್ತು. ಅದಕ್ಕಿಂತ ಬೆಸ್ಟ್ ಅಂದರೆ ಕಮೆಂಟ್ಸ್ ಆಫ್ ಇಟ್ಟರೆ ರಗಳಿಲ್ಲ. ಯಾರಿಗಾದರೂ ಕ್ವಶ್ಚನ್ ಕೇಳಲಿಕ್ಕಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿ. ಹಾಗೆಯೇ ಯಾವುದೇ ಒಂದು ಇದಕ್ಕೆ ನಾವು ಯಾರಿಗೆ ಅನ್ಯಾಯ ಮಾಡದೆ ಸೀದದಲ್ಲಿ ಹೋದರೆ, ಕೋಪ ಮದ ಮತ್ಸರ ಈ 3 ಬಿಟ್ಟರೆ, ಬೇರೆಯವರು ಒಳ್ಳೆಯವರಾಗಲಿ ಅಂತ ಎಣಿಸಿದರೆ ನಾವು ಕೂಡ ಖಂಡಿತವಾಗಲೂ ಒಳ್ಳೆಯದಾಗ್ತಾ ಹೋಗ್ತೇವೆ. ಯಾವಾಗಲೂ ಪಾಸಿಟಿವನ್ನೇ ಥಿಂಕ್ ಮಾಡಿ, ನೆಗೆಟಿವ್ ಥಿಂಕ್ ಮಾಡಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ರೆ ನಾನು ಗ್ರೋತ್ ಆಗ್ತಿದ್ದೇನೆ ಅಂತ ಹೇಳ್ತಾ ಹೋದರೆ ಗ್ರೋತ್ ಆಗ್ತಾ ಹೋಗ್ತೀರಾ. ಒಳ್ಳೆಯದನ್ನೇ ಇನ್ನೊಬ್ಬರಿಗೂ ಎದುರಿನವ್ರಿಗೆ ಒಳ್ಳೆಯದನ್ನೇ ಆಲೋಚನೆ ಮಾಡಿ, ನೀವು ಕೂಡ ಈ ಕಡೆಯಿಂದ ಒಳ್ಳೆಯದಾಗ್ತಾ ಹೋಗ್ತೀರಿ. ಅದೇ ಒಂದು ನಾನು ಹೇಳಿಕ್ಕಿರೋದು. ಎಲ್ಲರಿಗೂ ಕೊರಗ ಜನ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಸಹಕಾರ ಹೀಗೇನೇ ಇರಲಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.